ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ನಮ್ಮ ಸೌರುಚಿ ಕಾರ್ಯಕ್ರಮದಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಗಳನ್ನು ನೋಡಿದ್ರಿ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿಶೇಷವಾದ ಒಂದು ಅಡುಗೆಯನ್ನು ಮಾಡೋಕ್ಕೆ ನಮ್ಮ ಜೊತೆ ಗೀತಾ ಅವರು ಇದ್ದಾರೆ. ಅವರು ಏನು ವಿಶೇಷವಾದಂತಹ ಖಾದ್ಯವನ್ನು ಮಾಡ್ತಾರೆ ಅಂತ ಗೀತಾ ಅವ್ರ ಜೊತೆನೇ ಕೇಳೋಣ. ಹಾಗಾದರೆ ಗೀತಾ ಅವರನ್ನು ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು ಟೈಮ್ಗಳ ನಂತರ ನಿಮ್ಮ ಜೊತೆ ವಾಪಸ್ ನಾನು ಅಡುಗೆ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗಾದರೆ ಏನು ಅಡುಗೆ ಇವತ್ತು ಮಾಡ್ತಾ ಇದ್ದಾರೆ? ಇವತ್ತು ರಾಗಿದು ಮಣ್ಣಿ, ಇನ್ನೊಂದು ಟೊಮೆಟೊ ಚಟ್ನಿ. ರಾಗಿದು ಮಣ್ಣಿ, ರಾಗಿ ಬೆಲ್ಲ ತೆಂಗಿನಕಾಯಿ ಹಾಕಿ ಅಂದ್ರೆ ಕಾಂಬಿನೇಷನ್ಗೆ ಅಥವಾ ಸಪರೇಟ್ ಮಾಡ್ತಿದ್ದೀರಾ? ಅಲ್ಲ, ಅದು 3 ಹಾಕಿ ಮಿಕ್ಸ್ ಮಾಡಿ ಮಾಡೋದು. ಅಲ್ಲ, ರಾಗಿ ಮಣ್ಣಿಗೆ ಅಲ್ಲ, ಅದು ಬೇರೆ ಚಟ್ನಿನೇ ಬೇರೆ. ಚಟ್ನಿನೇ. ಹಾಗಾದ್ರೆ ಈಗ ರಾಗಿ ಮಣ್ಣಿ ಮತ್ತು ಟೊಮೆಟೊ ಚಟ್ನಿ. ಈಗ ನಾರ್ಮಲ್ ಆಗಿ ತೆಂಗಿನಕಾಯಿ ಚಟ್ನಿ ಈ ತರ ಎಲ್ಲ ಮಾಡ್ತಾರೆ. ಟೊಮೆಟೊ ಹಾಕಿ ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ. ಓಕೆ, ಹಾಗಾದ್ರೆ ರಾಗಿ ಮಣ್ಣಿ ಮತ್ತು ಟೊಮೆಟೊ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ಅಡಿಗೆ ಮನೆಯನ್ನು ನೋಡುವಲ್ಲ. ಓಕೆ, ಎಸ್ ಮ್ಯಾಮ್. ಈಗ ಮೊದಲಿಗೆ ನಾವೀಗ ಟೊಮೆಟೊದ ಚಟ್ನಿ ಮಾಡೋದು ಅಥವಾ ರಾಗಿ ಮಣ್ಣಿ ಮಾಡೋದು? ಓಕೆ, ನೀವು ರಾಗಿ ಮಣ್ಣಿಗೆ ಇಡೀ ರಾಗಿ ಇದು ತಗೊಂಡಿದ್ದೀರಾ? ಇಡೀ ರಾಗಿ ಮಿಕ್ಸಿಲಿ ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗ್ತದೆ. ಅದು ಇಲ್ಲ, ಆಲ್ರೆಡಿ ಪೌಡರ್ ಸಿಗ್ತದೆ, ಅಷ್ಟು ಒಳ್ಳೇದಲ್ಲ. ಇದ್ರದ್ದು ಹಾಲು ಒಳ್ಳೇದು ಬರ್ತದೆ ಇಡೀ ರಾಗಿ. ಈಗ ಫಸ್ಟಿಗೆ ಅಂತ ಮಾಡೋದು? ಫಸ್ಟಿಗೆ ಇದು ಮಿಕ್ಸಿಗೆ ಹಾಕಿ ಓಕೆ ಓಕೆ. ಹಾಗಾದರೆ ಈಗ ರಾಗಿಯನ್ನು ಪುಡಿ ಮಾಡ್ಕೊಳ್ಳೋದು. ಒಂದು ಸ್ಪೂನ್ ಬೇಕಾಯ್ತಾ? ಅದಕ್ಕೆ ನೀರು ಹಾಕಿಟ್ಟಿದ್ದು ಸ್ವಲ್ಪ ತೊಳೆದು. ನೀರಿಗೆ ಹಾಕ್ಬೇಕು ಅಂತ ಇಲ್ಲ, ಹಾಕಿಟ್ಟಿದ್ದು ನಾನು ಸ್ವಲ್ಪ ತೊಳೆದಿದ್ದೆ. ಅವಾಗ ನೀರು ಹಾಕಿ ತೊಳೆದು. ಈಗ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಓಪನ್ ಮಾಡ್ತೀನಿ. ಓಕೆ, ಈಗ ರಾಗಿ ಮಿಕ್ಸ್ ಆಗಿದೆ. ಈಗ ಅದ್ರ ಹಾಲು ತೆಗೆದು ಜಾರಿಸ್ಬೇಕು. ನೀವು ಬನಲೆ ಇಡಿ. ಬನಲೆ ಸ್ಟವ್ ಇಡಬೇಕಾ? ಹಾಂ, ಸ್ಟವ್ ಇಡಿ. ಅದು ಹೇಳ್ತಾರಲ್ಲ, ಲೆಸನ್ ನಂಬರ್ 1 ಒಲೆ ಉಡಿಸಬೇಕು ಅಂತ. ಎರಡನೇದು ಈಗ ಬಣಲೆ ಇಟ್ಟಿದ್ದೀನಿ ಅಷ್ಟೇ. ಇದು ಬೆಲ್ಲ. ಇದು ಇದಕ್ಕೆ ಬೆಲ್ಲ, ಖಾಲಿ ಬೆಲ್ಲ, ನೀರು ಹಾಕ್ಲಿಕ್ಕಿಲ್ಲ? ನೀರು ಹಾಕ್ತೇನೆ ಈಗ. ಹಾಂ, ಅದು ಮಿಕ್ಸ್ ಮಾಡಿದ್ದೇನೆ ಮಾಡಬೇಕು. ಈಗ ಮತ್ತೆ ಸ್ವಲ್ಪ ನೀರು ಬೇಕು ಇದಕ್ಕೆ. ಆಯ್ತು, ಏನು ಬೇಕಾ ನೋಡಿ, ದಪ್ಪ ಉಂಟು, ನೀರು ಬೇಕು. ಹಾಕಿ ಮಿಕ್ಸ್. ಹಾಂ, ಸಾಕು. ಇದು ಇಡೀ ರಾಗಿನ ಹಾಕೋದಕ್ಕಿಂತ ಈ ಥರ ಹೊಡಿ ಸಿಕ್ಕಿದ್ರಲ್ಲ, ಅದು ತುಂಬ ಈಸಿ ಅಲ್ಲ? ಈಜಿ, ಆದರೆ ಅಷ್ಟು ಒಳ್ಳೇದಾಗೋದಿಲ್ಲ. ಅದು ಈ ಹಸಿ ರಾಗಿ ಅಂದರೆ ಒಳ್ಳೇದಾಗ್ತದೆ. ಅದಕ್ಕೆ ನೀರು ಹಾಕ್ತೀನಿ. ಸಾಕಾ? ಮತ್ತು ಸ್ವಲ್ಪ ನೀರು ಹಾಕಿ ಇದಕ್ಕೆ. ಸಾಕಾ? ಸಾಕು.
ಇದಕ್ಕೆ ಇನ್ನೊಂದು ಕೊಡಿ ಮರದ್ದು. ಈಗ ತಿಕ್ತಾ ಇರಬೇಕು, ನಾನು ನೀರು ಹಾಕ್ತೇನೆ. ನನ್ನ ಕೆಲಸ ಆಗಿದ್ರೆ ಹಾಗೆ ಯಾಕೆ ಉಪ್ಪು ಆ ಥರ ಏನು ಉಪ್ಪು ಬೇಕು ಅಂತ ಇಲ್ಲ, ಬೆಲ್ಲ ಹಾಕೋದಿರಲ್ಲ. ಬೆಲ್ಲ ಸ್ವಲ್ಪ ಉಪ್ಪಿರ್ತದೆ. ನಾರ್ಮಲ್ ಆಗಿ ಈಗ ಸ್ವೀಟ್ ಮಾಡಿದಾಗ ಪಾಯಸಕ್ಕೆಲ್ಲ ಸ್ವಲ್ಪ ಉಪ್ಪು ಹಾಕ್ತಾರೆ. ಇಲ್ಲ ಬೆಲ್ಲ ಹಾಕಿದ್ಮೇಲೆ ಉಪ್ಪು ಬೇಕಂತ ಇಲ್ಲ. ಎಸ್, ಈಗ ಮಿಕ್ಸಿ ಇದು ಇದಕ್ಕೆ ತೆಂಗಿನ ತುರಿ ಸ್ವಲ್ಪ ಹಾಕ್ತೇನೆ. ಇದಕ್ಕೆ ತೆಂಗಿನ. ಓಕೆ, ಸ್ಲಿಮ್ಮಲ್ಲಿ ಉಂಟು. ಓಕೆ ಅಲ್ಲ? ಹಾಂ, ಓಕೆ. ಇದು ಏಲಕ್ಕಿ ಹಾಕ್ತೇನೆ ಸ್ವಲ್ಪ. ಏಲಕ್ಕಿ. ಏಲಕ್ಕಿ ಪರಿಮಳಕ್ಕೆಲ್ಲ? ಪರಿಮಳಕ್ಕೆ. ಬೇಕಿದ್ರೆ ಕಾಳು ಮೆಣಸು ಹೇಳ್ತಾರಲ್ಲ, ಅದು ಸ್ವಲ್ಪ ಹಾಕೊಳ್ಬೋದು, ಅದು ಪುಡಿ ಮಾಡಿ. ಸ್ವೀಟಿಗೆ ಸ್ವಲ್ಪ ಖಾರ ಖಾರ ಇರಲಿ. ಖಾರ ಖಾರ ಬೇಕು. ಇದಕ್ಕೆ ಆ್ಯಕ್ಚುಲಿ ರಾಗಿ ಮಣ್ಣಿ ಅಂತ. ರಾಗಿ ಮಣ್ಣಿ ಹೇಳ್ತಾರೆ. ಇದು ಈಗ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರ್ತಾ ಉಂಟು, ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಉಂಟು. ಇದು ಹೇಗೆ ಬರ್ತದೆ ಅಂದರೆ ಈಗ ಹಲ್ವಾ ಥರ ಬರುತ್ತಾ ಹೇಗೆ? ಅದು ಹಲ್ವಾ ಥರ ಅಂದರೆ ತುಂಬ ಗಟ್ಟಿ ಆಗೋದಿಲ್ಲ, ಸ್ವಲ್ಪ ಮೆತ್ತಗೆ. ಅಂದರೆ ಈಗ ಸ್ಪೂನಲ್ಲಿ ತಿನ್ನುವ ರೀತಿ? ಸ್ಪೂನಲ್ಲಿ ತಿನ್ನುವ. ನಾರ್ಮಲ್ ಆಗಿ ಈಗ ಈವ್ನಿಂಗ್ ಟೈಮಲ್ಲೆಲ್ಲ ಬೆಟ್ರ್ ಅಂತ. ಈಗ ಮಾರ್ನಿಂಗ್ ಎಲ್ಲ ಮಾರ್ನಿಂಗ್ ತಿನ್ಬೋದು, ಒಳ್ಳೇದು ಇದು. ಅದ್ರ ರಾಗಿ ಮುದ್ದೆ ಎಲ್ಲ ನಾವು ಜಾಸ್ತಿ ತಿಂತೀವಿ ಮಾರ್ನಿಂಗ್ ಎಲ್ಲ. ಇದನ್ನು ಕೂಡ ಮಾರ್ನಿಂಗ್ ತಿನ್ಬೋದಾ? ತಿನ್ಬೋದು. ಓಕೆ. ಸ್ವೀಟು ಸ್ವಲ್ಪ ಸ್ವೀಟ್ ಹಾಕ್ತಾರೆ. ರಾಗಿ ಆ್ಯಕ್ಚುಲಿ ಆರೋಗ್ಯ ಕೂಡ ಭಾರಿ ಒಳ್ಳೆಯದು. ಹೌದು. ನೀವು ಡೈಲಿ ಈ ಥರ ಸ್ವೀಟ್ಗಳೆಲ್ಲ? ನಾವಂದ್ರೆ ರಾಗಿ ಕಾಯಿಸ್ತಾರೆ ನೀರಲ್ಲಿ, ಅದಕ್ಕೆ ಬೋಳ ಹೇಳ್ತಾರೆ. ಅದು ಊಟ ಮಾಡಬೇಕಾದ್ರೆ ಒಂದು ಲೋಟ ಕುಡಿತಾರೆ ನಾವು. ಹೌದು. ಮತ್ತು ಇದು ತೆಂಗಿನಕಾಯಿ ಹಾಕಿ ರೊಟ್ಟಿ ಸಹ ಮಾಡ್ತಾರಲ್ಲ, ಗಟ್ಟಿ ರೊಟ್ಟಿ. ರೊಟ್ಟಿ ಮಾಡ್ತಾರೆ. ನನಗೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ. ಪ್ಲೇಟ್ ಅಲ್ಲೇ ಉಂಟು, ಪ್ಲೇಟ್ ಹಚ್ಚಿ. ಓಕೆ, ನಾವು ಇದಕ್ಕೆ ಹಾಕೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ವಿ. ಈ ಆಯಿಲ್ ಉಂಟಲ್ಲ ಬಹಳ ಒಳ್ಳೆಯದು. ಸ್ವಲ್ಪ ಸಾಕಲ್ಲ? ಸ್ವಲ್ಪ ಸಾಕು. ಓಕೆ, ಇದನ್ನು ಸ್ಪ್ರೆಡ್ ಮಾಡಬೇಕಾ? ಸ್ಪ್ರೆಡ್ ಮಾಡಿ. ಕೆಲವರು ತುಪ್ಪ ಸಹ ಹಾಕ್ಕೊಳ್ತಾರೆ, ತುಪ್ಪನೂ ಹಾಕ್ಬೋದು. ಇದನ್ನೆಲ್ಲ ಮಕ್ಕಳೆಲ್ಲ ಜಾಸ್ತಿ ತಿಂತಾರ? ಮಕ್ಕಳಿಗೆ ತಿಂತಾರೆ ಒಳ್ಳೆಯದೇ. ಈಗ ರಾಗಿ ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಅವಾಯ್ಡ್ ಸಣ್ಣ ಮಾಡಿದ್ರೆ ಮಕ್ಕಳು ಇರ್ತಾರಲ್ಲ ಅವರಿಗೆ ಮಣ್ಣಿ ಮಾಡಿ ತಿನ್ನಿಸ್ತಾರೆ. ಅದಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ, ಸ್ವಲ್ಪ ತುಪ್ಪ ಹಾಲು ಹಾಕಿ ಮಾಡಿ ತಿನ್ನಿಸ್ತಾರೆ. ಇದೇನು ಅಡಿ ಹಿಡಿಯುದು ಅಂತ ಹೇಳ್ತೇವಲ್ಲ, ಅದು ಬೇಗ ಹಿಡಿಯುವುದು. ನಮ್ಮ ಊರಲ್ಲಿ ರಾಗಿ ಮುದ್ದೆ ತಿನ್ನುವುದಿಲ್ಲ, ರಾಗಿದು ಅದೇ ಅದು ರಾಗಿ ಮುದ್ದೆಗೆ ಚಿಕನ್ ಪದಾರ್ಥ ಭಾರಿ ಒಳ್ಳೆದಾಗ್ತದೆ. ಮಟನ್ ಸಾರು, ಚಿಕನ್ ಸಾರೆಲ್ಲ ರಾಗಿ ಮುದ್ದೆಗೆ ಮ್ಯಾಚ್. ಸಾಕು, ಪ್ಲೇಟಿಗೆ ಹಾಕುವ ಈಗ. ಈಗ ರಾಗಿ ಮಣ್ಣೆ ಪ್ಲೇಟಿಗೆ ಬೀಳ್ತಾ ಉಂಟಲ್ಲ. ಸ್ವಲ್ಪ ಗಟ್ಟಿಯಾಗಿದೆ. ಆ್ಯಕ್ಚುಲಿ ಇಷ್ಟು ಗಟ್ಟಿ ಆಗ್ತದಾ ಅಥವಾ ಇನ್ನೂ ಸ್ವಲ್ಪ? ಅಲ್ಲ, ಬೇಕಿದ್ರೆ ಮತ್ತು ಗಟ್ಟಿ ಮಾಡ್ಬೋದು. ಆ್ಯಕ್ಚುಲಿ ಅದನ್ನು ಹಲ್ವಾ ಥರ ಪ್ಲೇಟಲ್ಲಿ ಹಾಕಿಟ್ರೆ ಕಟ್ ಮಾಡ್ಲಿಕ್ಕೆ ಆಗಲ್ಲ. ನೀವು ನಾರ್ಮಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ, ಇದು ಒನ್ ಟೈಮ್ ಮಾಡಿ ತಿನ್ಬೋದು ಆ ಥರ ಎಲ್ಲ? ಒಂದು ಟೈಮ್ ಅಲ್ಲ, ಎರಡು ಇದು ಮತ್ತೆ ಇಟ್ಕೊಂಡು ತಿನ್ಬೋದು, ಫ್ರಿಜ್ಜಲ್ಲಿ ಸಹ ಇಟ್ಕೊಂಡು ತಿನ್ಬೋದು. ಕೆಲವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ಲ, ಆವಾಗ ಇದನ್ನೆಲ್ಲ ಮಾಡಿ ತಿನ್ಬೋದು. ರಾಗಿಯಲ್ಲಿ ಒಳ್ಳೆಯದಲ್ಲ. ಇದು ಗೋಡಂಬಿ ಹುಡಿ ಹಾಕ್ತೇನೆ. ಗೋಡಂಬಿ ಅಲ್ಲ? ಗೋಡಂಬಿ ಈ ಥರ ದ್ರಾಕ್ಷಿ ಎಲ್ಲ ಹಾಕಿದರೆ ಟೇಸ್ಟ್ ಇನ್ನೂ ಜಾಸ್ತಿ. ದ್ರಾಕ್ಷಿ ಬರೀ ರಾಗಿದ ಫ್ಲೇವರ್ ಇದಕ್ಕಿಂತ ಈ ಥರ ಎಲ್ಲ ಎರಡು ಬಿದ್ದರೆ ಟೇಸ್ಟ್ ಮತ್ತೆ ಸ್ವಲ್ಪ ಬೇರೆ ಬರ್ತದೆ. ಮತ್ತು ತೆಂಗಿನಕಾಯಿದು ಅದೇ ರುಚಿ ಬರ್ತದೆ. ರಾಗಿ ಮಣ್ಣಿ ರೆಡಿ. ಎಸ್, ರಾಗಿ ಮಣ್ಣಿ ರೆಡಿಯಾಗಿದೆ. ನೋಡೋಕೆ ಕೂಡ ಸಕ್ಕತ್ತಾಗಿದೆ. ಅಷ್ಟೇ ಒಂದು ಸ್ಟೈಲಿಶ್ ಆಗಿ ಬಂದಿದೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಆಗಿ ನೋಡುವಾಗ
ಒಂಥರ ಹಲ್ವಾ ಥರ ಹಲ್ವಾ ಥರ ಕಾಣ್ತಾ ಕಾಣಿಸ್ತಾ ಸ್ವಲ್ಪ ಬಿಸಿ ಬಿಸಿ ತಿಂದ್ರೇ ಒಳ್ಳೇದಲ್ಲ. ಬಿಸಿ ತಿಂದರೆ ಒಳ್ಳೇದು. ಓಕೆ ಎಸ್, ರಾಗಿ ಮಣ್ಣಿ ನೋಡೋಕೆ ಕೂಡ ಅಷ್ಟೇ ಚೆನ್ನಾಗಿದೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಆಗಿ ಸಕ್ಕತ್ತಾಗಿ ಬಂದಿದೆ. ಈ ರಾಗಿ ಮಣ್ಣಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ನಮ್ಮ ಗೀತಾ ಮ್ಯಾಮ್ ಹೇಳಿದರು. ಹಾಗಾಗಿ ರಾಗಿ ಮಣ್ಣಿ ಹೇಗಿದೆ, ಅದರ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳೋಕ್ಕೆ ಮುಂಚೆ ಆ ರಾಗಿ ಮಣ್ಣಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ರಾಗಿ ಮಣ್ಣಿ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ರಾಗಿಯನ್ನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಸೋಸಿಕೊಳ್ಳಿ. ನಂತರ ಸ್ವಲ್ಪ ಬೆಲ್ಲ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಆ ನಂತರ ತೆಂಗಿನ ತುರಿ ಏಲಕ್ಕಿ ಹಾಕಿ ತಿರುವುತ್ತಾ ಬೇಯಿಸಿ. ಕೊನೆಯಲ್ಲಿ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಉದುರಿಸಿ ಸ್ವಲ್ಪ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ ರಾಗಿ ಮಣ್ಣಿ. ಎಸ್, ರಾಗಿ ಮಣ್ಣಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈಗ ಟೊಮೆಟೊ ಚಟ್ನಿಯನ್ನು ಗೀತಾ ಮ್ಯಾಮ್ ಮಾಡ್ತಾ ಇದ್ದಾರೆ. ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ಅಂತ ಕೊಡು. ವಿರಾಮದ ಬಳಿಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಈಗ ಸೆಕೆಂಡ್ ಡಿಶನ್ನು ಗೀತಾ ಮ್ಯಾಮ್ ಅವರು ಟೊಮೆಟೊ ಚಟ್ನಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಈಗ ಟೊಮೆಟೊ ಚಟ್ನಿ ಮಾಡಲಿಕ್ಕೆ ನಾವು ಹೊರಟಿದ್ವಿ. ಟೊಮೆಟೊ ಚಟ್ನಿಗೆ ಫಸ್ಟ್ ಎಂತ ಮಾಡಬೇಕು? ಒಂದು ಬಣಲೆ ಬೇಕು. ಬಣಲೆ ಬೇಕು. ಎಸ್, ಬಣಲೆ ಇಡೋಕ್ಕೆ ಮುಂಚೆ ಲೆಸನ್ ನಂಬರ್ 1, ಒಲೆ ಉರಿಸ್ಬೇಕಲ್ಲ. ಇದಕ್ಕೆ ಆಯಿಲ್ ಬೇಕಾ? ಸ್ವಲ್ಪ ಆಯಿಲ್ ಬೇಕು. ಇದಕ್ಕೆ ನಾವು ಬಳಸ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಿರ್ತೇವೆ. ಸಾಕಾ? ಸ್ವಲ್ಪ ಬೇಕು ಮತ್ತೆ. ಸಾಕು ಬಿಡಿ. ಇದು ಬೆಳ್ಳುಳ್ಳಿ ಹಾಕ್ತೇನೆ. ಹಾಂ, ಬೆಳ್ಳುಳ್ಳಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಜಜ್ಜಿ ಹಾಕಿಲ್ಲಲ್ಲ ನೀವು? ಇಲ್ಲ, ಹಾಗೆ ಹಾಕಿದ್ರೆ ಮಿಕ್ಸಿಗೆ ಹಾಕ್ತಾರಲ್ಲ. ಒಂದು ಟೈಮಲ್ಲಿ ನಾವು ಹೇಗೆ ರೂಮಲ್ಲೆಲ್ಲ ಮಾಡುವಾಗ ಅಡುಗೆ ಮಾಡುವಾಗ ಇಡೀ ಹಾಕಿದ್ರೆ ಅದು ಡಬ ಡಬ ಅಂತ ಸೌಂಡ್. ಡಬ ಡಬ ಅಂದರೆ ಈಗ ಟೊಮೆಟೊ ಹಾಕ್ತೇನೆ ಅದ್ರ ಜೊತೆಲಿ. ಓಕೆ. ಟೊಮೆಟೊ ದೊಡ್ಡ ಚಿಕ್ಕ ಪೀಸ್ ಆಗಬೇಕು ಅಂತಿಲ್ಲ, ದೊಡ್ಡ ಪೀಸ್ ಆದರೂ ಆಗ್ತದೆ ನಾವು. ಅಂದರೆ ಅದನ್ನು ಮಿಕ್ಸ್ ಮಾಡಬೇಕಂತಲ್ಲ, ಹಾಗಾಗಿ. ನಾರ್ಮಲ್ ಚಟ್ನಿ ಎಲ್ಲ ಹಸಿ ಮಾಡ್ತಾರೆ, ಅಂದರೆ ಈಗ ಕಾಯಿನ ತುರಿ ಎಲ್ಲ ಹಾಕಿ. ನೀವು ಎಣ್ಣೆಯಲ್ಲಿ ಹುರಿದು ಮಾಡ್ತೀವಿ. ಅಂದರೆ ಇದು ಟೊಮೆಟೊ ಹಸಿ ಟೊಮೆಟೊ ಒಳ್ಳೇದಾಗೋದಿಲ್ಲ, ಸ್ವಲ್ಪ ಸ್ಮೆಲ್ ಬೇರೆ ಬರ್ತದೆ. ಅದಕ್ಕೋಸ್ಕರ ಟೊಮೆಟೊ ಸ್ಮೆಲ್ಗೆ ಹೋಗಬೇಕಾಗಿ ಆಯಿಲಲ್ಲೇ ಹೋಗ್ಬೇಕು. ಇದು ನೀರುಳ್ಳಿ ಹಾಕ್ತೇನೆ. ಹಾಂ, ಎಲ್ಲವನ್ನು ಫಸ್ಟಿಗೆ ಫ್ರೈ ಮಾಡ್ಬೋದು. ಎಲ್ಲ ಮೆಣಸು, ಕಾಯಿ ಮೆಣಸು. ಖಾರ ಹಾಕ್ಬೋದು, ಎಷ್ಟು ಬೇಕಾದರೂ ಖಾರ ಮಾಡ್ಬೋದು. ಹಾಂ, ಚಟ್ನಿ ಖಾರ ಇದ್ದಷ್ಟು ಒಳ್ಳೆಯದು. ಹೌದು, ಒಳ್ಳೆಯದು. ಇದನ್ನು ಯಾವ ಡಿಶ್ ಜೊತೆ ಎಲ್ಲ ತಿನ್ಬೋದು ನಾವು? ಈಗ ಈ ಚಪಾತಿಗೆ, ದೋಸೆ ಎಲ್ಲ ಮಾಡ್ತಾರಲ್ಲ, ಹಾಂ, ಚಪಾತಿ ಎಲ್ಲ ತಿನ್ಬೋದು. ಊಟ ಮಾಡಬೇಕಿದ್ರು ಗಂಜಿ ಊಟಕ್ಕೆಲ್ಲ ಅದು ಕ್ಯಾಪ್ಸಿಕಮ್ ಇದು. ಹಾಂ, ಅದು ಇಟ್ಕೊಳ್ಳಿ. ಸ್ವಲ್ಪ ಇದು ಜೀರಿಗೆ ಹಾಕ್ತೇನೆ. ಹಾಂ, ಜೀರಿಗೆ ಸ್ಮೆಲ್ಲಿಗೆ ಹಾಕೋದಿಲ್ಲ? ಸ್ಮೆಲ್ಲಿಗೆ ಸ್ವಲ್ಪ. ಅದು ಆ್ಯಕ್ಚುಲಿ ಜೀರಿಗೆ ಮಿಕ್ಸ್ ಮಾಡುವಾಗ ಹಾಕ್ತೇವೆ. ಇದು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡುವಾಗ? ಹಾಂ, ಇಲ್ಲ, ನಾನು ಇದಕ್ಕೆ ಹಾಕ್ತೇನೆ. ರುಬ್ಬಲಿಕ್ಕೆ ಹುಳಿ ಬೇಕಿದ್ರೆ ಹಾಕೊಳ್ಬೋದು. ನೀವು ದೋಸೆ ಮತ್ತು ಚಪಾತಿ ಇಡ್ಲಿಗೆಲ್ಲ ತಿನ್ನೋದಿದ್ರೆ ಹುಳಿ ಜಾಸ್ತಿ ಹಾಕ್ಬೇಕಂತ ಇಲ್ಲ. ಅಂದರೆ ಅನ್ನಕ್ಕೆ ಕಲಸಿ ತಿಂತಾರೆ ಇದು. ಸ್ವಲ್ಪ ಹುಳಿ ಬೇಕಾಗ್ತದೆ. ಸಾಕು, ಆಫ್ ಮಾಡಿ. ಆಫ್ ಮಾಡಲಾ? ಸ್ವಲ್ಪ ತಣ್ಣಾಗಬೇಕಲ್ಲ ಈಗ, ಬಿಸಿ. ಇದಕ್ಕೆ ಚಟ್ನಿಗೆ ಒಗ್ಗರಣೆ ಮಾಡಿ ಒಗ್ಗರಣೆ ಹಾಕಬೇಕು. ಮತ್ತೆ ಹುಳಿ ಹಾಕ್ತೇನೆ, ಚೂರು ಹಾಕ್ತೀವಿ ಸ್ವಲ್ಪ. ಈಗ ಸ್ವಲ್ಪ ಹೊತ್ತು ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ ಅದು? ಈಗ ತಣ್ಣಗಾಗಬೇಕು. ಅಂದರೆ ಇದು ಮಿಕ್ಸಿಯಲ್ಲಿ ಮಾಡುವಾಗ ಬಿಸಿ ಉಂಟಲ್ಲ. ಓಕೆ. ಇದು ಈಗ ಎಷ್ಟು ಟೈಮಲ್ಲ ಈಗ ಯೂಸ್ ಮಾಡ್ಬೋದು? ಅಂದರೆ ಈಗ ಚಟ್ನಿಯನ್ನು ಒಂದು 3-4 ದಿವಸ ಇಟ್ಕೊಳ್ಬಹುದು. 4 ದಿವಸ ಇಟ್ಕೊಂಡು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ. ಹೌದು. ಈಗ ನಾರ್ಮಲ್ ಚಟ್ನಿ ಗುದ್ದಿ ಚಟ್ ಮಾಡ್ತಾರೆ, ಅಂದರೆ ಪುಡಿ ಥರ ಮಾಡ್ತಾರೆ, ಜಾಸ್ತಿ ಇಡ್ತಾರೆ. ಇದೊಂದು 4-5 ದಿವಸ ಇಟ್ಕೊ ತಿನ್ಬೋದು. ಹೌದು. ಇದು ಆ್ಯಕ್ಚುಲಿ
ಈಗ ರೈಸಿಗೆ ಕೂಡ ರೈಸಿಗೆ ಆಗ್ತದೆ, ಡೈಲಿ ಆಗ್ತದಲ್ಲ? ಆಗ್ತದೆ. ಸಾಕು ತಣ್ಣಗಾಯ್ತು ಈಗ. ಓಕೆ, ಮಿಕ್ಸಿಗೆ ಹಾಂ ತಣ್ಣಗಾಗಿದ್ದಲ್ಲ. ಈಗ ನಿಮಗೆ ಮಿಕ್ಸಿ ಜಾರ್ ಬೇಕಲ್ಲ? ಬೇಕು. ಇದು ಚಿಕ್ಕ ಮಿಕ್ಸಿ ಜಾರ್? ಹಾಂ ಸಾಕು, ಸಾಕಾಗ್ತಲ್ಲ? ಸಾಕು. ಸ್ವಲ್ಪ ಹಿಡ್ಕೊಳ್ಳಿ ಆಯ್ತಾ? ಬಿಸಿ ಉಂಟು. ಹಾಂ, ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. ಹಾಂ, ನೀರು ಹಾಕ್ಲಿಕ್ಕಿಲ್ಲ. ಇದೇ ಡ್ರೈ ಇದನ್ನು ಮಾಡೋದು. ಹಾಂ, ನೀರು ಹಾಕಿದರೆ 2 ದಿವಸ 3 ದಿವಸಕ್ಕೆಲ್ಲ ಇಡ್ಲಿಕ್ಕೆ ಕಷ್ಟ. ಇಡ್ಲಿಕ್ಕೆ ಅಂತ ಅಲ್ಲ, ನೀರು ಹಾಕಿದ್ರೆ ತುಂಬ ತೆಳುವಾಗ್ಬಿಡ್ತದೆ. ಈಗ ಇದೇ ಸಾಕಾಗ್ತದೆ ನೀರು. ಹಾಂ, ಉಪ್ಪು ಹಾಕ್ತೇನೆ ಸ್ವಲ್ಪ ಈಗ, ಎಷ್ಟು ಬೇಕು ಅಷ್ಟು. ಸ್ವಲ್ಪ ಹಾಕಿದ್ದೇನೆ, ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಹಾಂ, ಸಾಕಲ್ಲ? ಈಗ ಆಲ್ಮೋಸ್ಟ್ ಚಟ್ನಿ ರೆಡಿ ಆಗ್ತಾ ರೆಡಿ ಬರ್ತಾ ಆಗ್ತಾ ಉಂಟು. ಆಗಿದೆ. ಇನ್ನು ಅದನ್ನು ವಾಪಸ್ಸು ಬಿಸಿ ಮಾಡ್ಲಿಕ್ಕೆ ಉಂಟಾ? ಬಿಸಿ ಮಾಡಲಿಕ್ಕಿಲ್ಲ. ಹಾಂ, ಓಕೆ. ಇದು ಬೆಳಿಗ್ಗೆ ಒಂದು ಈ ರೊಟ್ಟಿಗೆ ಇದಕ್ಕೆಲ್ಲ ಸಿಕ್ಕಿದ್ರೆ ಭಾಳ. ಹಾಂ, ಚಪಾತಿ ರೊಟ್ಟಿ, ಗಟ್ಟಿ ರೊಟ್ಟಿ ಮಾಡ್ತಾರಲ್ಲ, ಹಾಂ. ಅದಕ್ಕೆಲ್ಲ ಒಳ್ಳೇದಾಗ್ತದೆ. ಓಕೆ. ಪರೋಟಕ್ಕೂ ಕೂಡ ಪರೋಟ ಹಾಂ, ಪರೋಟಗೂ ಒಳ್ಳೇದಾಗ್ತದೆ. ಇದಕ್ಕೆ ಹಾಕ್ತೇನೆ ಈಗ. Yes, ಮತ್ತೆ ಈಗ ಒಗ್ಗರಣೆ ಹಾಕುವ. ಹಾಂ, ಅದ್ರ ಮೇಲೆ ಒಂದು ಒಗ್ಗರಣೆ ಬಿದ್ದರೆ ಅದರ ಟೇಸ್ಟೇ ಟೇಸ್ಟೇ ಬೇರೆ. ಬೇರೆ ಆಗ್ತದೆ. ನೋಡಲಿಕ್ಕೆ ಒಂಥರ ಚೆಂದ ಕಾಣ್ತುಂಟಲ್ಲ? ಕಲರ್ ಬೇರೆ ಬಂದಿದೆ. ಹೌದು. ಒಗ್ಗರಣೆಗೆ ರೆಡಿ ಮಾಡಬೇಕು ಈಗ. ಓಕೆ, ಒಗ್ಗರಣೆಗೆ ನಿಮಗೆ ಮೊದಲಿಗೆ ಗ್ಯಾಸ್ ಉರಿಸಬೇಕು. ಈಗ ಆಯಿಲ್. ಇದಕ್ಕೆ ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಿದ್ದೇವೆ. ಸಾಕಾ? ಸ್ವಲ್ಪ ಹಾಂ ಸಾಕು. ಒಗ್ಗರಣೆಗೆ ನೀವು ಸಾಸಿವೆ, ಸಾಸಿವೆ, ಹಾಂ, ಉದ್ದಿನಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತೇನೆ ಈಗ. ಹಾಂ. ಎಣ್ಣೆ ಆ್ಯಕ್ಚುಲಿ ಬಿಸಿ ಸಾಸಿವೆ ಹಾಕುವಾಗ ಚಟಪಟ ಅಂತ ಚಟಪಟ ಹೇಳ್ಬೇಕಲ್ಲ? ಆಡಬೇಕು, ಎಣ್ಣೆ ತುಂಬ ಬಿಸಿ ಆಗಬೇಕು. ಹೌದು. ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಉಂಟು, ಸಾಸಿವೆ ಹಾಕುವಾಗ ಈಗ ಹೊಡಿತದ ಅಲ್ಲ? ಇಲ್ಲ ಇಲ್ಲ, ಸುಮ್ಮನೆ. ಉದ್ದಿನಬೇಳೆ ಹಾಕ್ತೇನೆ. ಹಾಂ, ಆಫ್ ಮಾಡಿ. ಹಾಂ. ನಾವು ಒಗ್ಗರಣೆಗೆ ಕರಿಬೇವು ಸೊಪ್ಪು ಹಾಕಿದ್ರು ಚೆಂದ ಹಾಂ, ಆಗ್ತದೆ. ಹಾಕಿದ್ರೆ ಚೆಂದ ಆಗ್ತದೆ. ಹಾಂ, ಟೊಮೆಟೊ ಚಟ್ನಿ ರೆಡಿ. ಟೊಮೆಟೊ ಚಟ್ನಿ ರೆಡಿಯಾಗಿದೆ. ರೆಡಿಯಾಗಿದೆ. ಒಳ್ಳೆ ಸ್ಮೆಲ್ ಒಗ್ಗರಣೆ. ಇದಕ್ಕೆ ಚಟ್ನಿಗೆ ಒಗ್ಗರಣೆ ಬಿದ್ದಾಗ ಒಗ್ಗರಣೆ. ಇಡೀ ಮನೆಯೇ ಘಮ ಘಮ ಅನಿಸ್ತದೆ. ಘಮ. ಅಂದರೆ ಒಗ್ಗರಣೆಯ ಸ್ಮೆಲ್ ಇಡೀ ಮನೆಯನ್ನ ಒಳ್ಳೆ ಘಮ ಘಮ ಅನಿಸ್ತದೆ. ಆ ಥರ ಸ್ಮೆಲ್ ಬರ್ತಾ ಉಂಟು. ಎಸ್, ಟೊಮೆಟೊ ಚಟ್ನಿ ರೆಡಿಯಾಗಿದೆ, ನನ್ನ ಕೈಗೆ ಬಂದಿದೆ. ಇದಕ್ಕೆ ಒಂದು ಚಪಾತಿ ಈ ಥರ ಏನಾದರೂ ಸಿಕ್ಕಿದರೆ ಸಖತ್ತಾಗಿರ್ತದೆ. ಟೊಮೆಟೊ ಚಟ್ನಿ ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳೋಕ್ಕೆ ಮುಂಚೆ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಟೊಮ್ಯಾಟೊ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 10 ರಿಂದ 12 ಎಸಳು ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್, ಜೀರಿಗೆ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ರುಚಿಕರವಾದ ಟೊಮ್ಯಾಟೊ ಚಟ್ನಿ ಸವಿಯಲು ಸಿದ್ಧ. ಎಸ್, ನಮ್ಮ ಹತ್ರ ಈಗ 2 ಡಿಶ್ ರೆಡಿಯಾಗಿದೆ. ಒಂದು ಚಟ್ನಿ ಮತ್ತು ಒಂದು ರಾಗಿ ಮಣ್ಣಿ. ರಾಗಿ ಮಣ್ಣಿಗೂ ಚಟ್ನಿಗೂ ಮ್ಯಾಚಿಂಗ್ ಆಗಲ್ಲ, ಆದರೂ ರಾಗಿ ಮಣ್ಣಿ ಕೂಡ ನೋಡುವಾಗ ತಿನ್ನಬೇಕು ಅಂತ ಅನಿಸ್ತಾ ಉಂಟು. ಈಗ ಯಾವುದನ್ನು ನಾವು ಫಸ್ಟ್ ಟೇಸ್ಟ್? ರಾಗಿ ಮಣ್ಣಿ ತಿನ್ನುವ. ಮೊದಲೇ ರಾಗಿ ಮಣ್ಣಿ ನೋಡುವಲ್ಲ, ಮತ್ತೆ ಖಾರ ತಿನ್ನೋದು. ಹಾಂ, ಓಕೆ, ನೀವು ತಗೊಳ್ಳಿ. ಹೇಗಾಗಿದೆ ನೀವು ಮಾಡಿದ ಡಿಶ್? ನಮಗೆ ಗೊತ್ತಾಗೋದು, ನೀವು ತಿಂದು ಹೇಳಬೇಕಲ್ಲ. ಒಳ್ಳೆಯದಾಗಿದೆ. ಹಲ್ವಾ ಥರ ಸ್ವಲ್ಪ ಬರುತ್ತಲ್ಲ, ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಸೇಮ್ ಹಲ್ವಾ ಥರನೇ ಆಗ್ತದೆ. ರಾಗಿ ಹಲ್ವಾ ಅಂತ ಹೇಳ್ಬೋದು. ರಾಗಿ ಮಣ್ಣಿಗಿಂತ ರಾಗಿ ಹಲ್ವಾ ಅಂತ ಕೂಡ. ನೀವು ಮನೆಯಲ್ಲಿ ಮಾಡುವಾಗ ಇದೇ ಟೇಸ್ಟ್ ಬಂದಿದೆ, ಇಲ್ಲಿ ಜಾಸ್ತಿ ಟೇಸ್ಟ್ ಬಂದಿದೆ?
ಇಲ್ಲ ಸೇಮಿಗೆ ಬರ್ತದೆ ಮನೆ ದಿವಸ. ಸೇಮಿಗೆ ಬಂದಿಲ್ಲ. ಸಕ್ಕತ್ತಾಗಿದೆ. ರಾಗಿ ಮಣ್ಣಿ ಮಾಡಿದ್ದು, ಅದರ ಗೋಡಂಬಿ ಎಲ್ಲ ಹಾಗೆ ಬಾಯಿಗೆ ಸಿಕ್ಕುವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಆದಾಗ ಅದರ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದಲ್ಲ. ಹಾಗೆ ಹಾಗಾದರೆ ನಾವೀಗ ಎರಡನೇ ಡಿಶ್ ಚಟ್ನಿ ನೋಡುವಲ್ಲ. ಚಟ್ನಿಗೆ ನೀವು ಚಪಾತಿ ಎಲ್ಲ ಹಿಡ್ಕೊಂಡು ಬಂದಿದ್ರೆ ಇಲ್ಲೇ ಒಂದು ಗಮ್ಮತ್ತು ಮಾಡುವಾಯಿತು. ಆದರೂ ನೀವು ಚಟ್ನಿ ಮಾತ್ರ ಮಾಡಿದ್ರೆ ಅದ್ರ ಚಟ್ನಿಯ ಟೇಸ್ಟ್ ನೋಡುವಲ್ಲ. ಓಕೆ ಓಕೆ ತಗೊಂಡು ಖಾರ ತುಂಬ ಬಂದಿದೆ. ಖಾರ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಖಾರ ಬೇಕಾದವರಿಗೆ ಖಾರ ಒಳ್ಳೆ ಆಗ್ತದೆ. ಆದರೆ ಇಲ್ಲಿ ನಮಗೆ ಖಾಲಿ ಚಟ್ನಿ ತಿಂದರೆ ತುಂಬ ಖಾರ ಆಗ್ತದೆ. ಅದಕ್ಕೆ ಚಪಾತಿ ದೋಸೆಗೆ ಏನಾದರೂ ಹಾಕೊಂಡ್ರೆ ಸರಿ. ಈ ಅನ್ನಕ್ಕೆಲ್ಲ ಅನ್ನಕ್ಕೂ ಸಹ ಮಿಕ್ಸ್ ಮಾಡಿ ನಾವೆಲ್ಲ ಖಾರನೇ ತಿನ್ನೋದು. ಆದರೆ ಇದು ನಾರ್ಮಲ್ ಇದು ಯಾವುದು ಚಪಾತಿಗೆ ಅನ್ನಕ್ಕೆಲ್ಲ ಬಂದರೆ ಸರಿ ಮ್ಯಾಚಿಂಗ್ ಆಗ್ತದೆ. ನಾರ್ಮಲ್ ಚಟ್ನಿ ಹೀಗೆ ತಿಂದಾಗ ನಮಗೆ ಸ್ವಲ್ಪ ಖಾರ ಜಾಸ್ತಿ ಕಾಣ್ತದೆ. ಆದರೆ ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆ. 1-2 ಮೆಣಸು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಉಂಟು ನನಗೆ. ನಿಮಗೆ ಹೇಗೆ ಅನ್ನಿಸ್ತು? ನಮಗೆ ಸರಿಯಾಗಿ ನಾವು ಖಾರ ತಿಂದರು, ಸ್ವಲ್ಪ ಚಟ್ನಿಗೆಲ್ಲ ಖಾರ ಜಾಸ್ತಿ ಬೇಕು. ಹೌದು, ಈಗ ಈ ಕಡೆ ನಮ್ಮ ಮಂಗಳೂರು ಈ ಕಡೆ ಭಾಗದವರು ಹೆಚ್ಚು ಖಾರ ತಿಂತಾರೆ, ಸ್ವೀಟಿಗಿಂತ ಖಾರ ಜಾಸ್ತಿ ಇರ್ತಾರೆ. ಆದರೆ ಇದು ಸ್ವೀಟ್, ಅದು ಖಾರ. ಇದಂತೂ 100 ಕೊಡ್ಬೋದು. ಇದರಲ್ಲಿ ನಾನು ಖಾರ ಒಂದು ಚೂರು ಜಾಸ್ತಿ ಇದ್ದರಿಂದ 100 95 ಕೊಡ್ಬೋದು ಅಂತ ಹೇಳ್ಬೋದು. ನಿಮಗೆ ಈ ಒಂದು ಡಿಶ್ ಒಳ್ಳೇದನ್ನಿಸ್ತಾ, ಹೇಗೆ ಅನ್ನಿಸ್ತು? ನನಗೆ ಒಳ್ಳೇದನ್ನಿಸ್ತು. ಹೇಗೆ ಅನ್ನಿಸ್ತು? ಓಕೆ, ಎಸ್ ಮ್ಯಾಮ್. ಕಾರ್ಯಕ್ರಮದಲ್ಲಿ ಬಂದು 2 ಡಿಶ್ಗಳನ್ನು ಮಾಡಿ ಬಹಳ ಒಂದು ಉತ್ತಮವಾದಂಥ ಡಿಶ್ಗಳನ್ನು ಮಾಡಿದಿರಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ವೀಟ್ ಒಂದು ಖಾರವನ್ನು ನಾವು ಡಿಶ್ಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಖಾದ್ಯಗಳೊಂದಿಗೆ ಮತ್ತೆ ಭೇಟಿಯಾಗುವಂತ ಹೇಳ್ತಾ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.